ಕಟೀಲಿನಲ್ಲಿ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಏರ್ಪಟ್ಟ ಧಾರ್ಮಿಕ ಸಭೆಯಲ್ಲಿ ಮಾತನಾಡಿದ ಸಚಿವ ಬೊಮ್ಮಾಯಿ, ಭಕ್ತಿ ಸಿದ್ಧಾಂತ ನಮ್ಮ ಧರ್ಮ ಮತ್ತು ಸಂಸ್ಕೃತಿಯನ್ನ ಬೆಳೆಸುವಲ್ಲಿ ಶ್ರೇಷ್ಠ ಕಾಣಿಕೆ ನೀಡಿವೆ ಎಂದರು. ಸಮಾಜದಲ್ಲಿ ದೇವಾಲಯಗಳ ಮಹತ್ವವನ್ನು ಪ್ರಸ್ತಾಪಿಸಿದ ಅವರು, ನೆಮ್ಮದಿ ನೀಡುವಲ್ಲಿ ದೇವಾಲಯಗಳ ಪಾತ್ರ ಮಹತ್ವದ್ದು ಎಂದರು. ಇವತ್ತು ಸ್ಥಾಪನೆಯಾಗಿದೆ. ಆ ಪ್ರಭಾವ ಬಂದಾಗಲೂ ಕೂಡ ಆ ಗರ್ಭಗುಡಿಯನ್ನ ಈಗಲೇ ನಮ್ಮ ಹಿರಿಯರು ಹೇಳಿದ್ರು ಹೆಂಗೆ ಉಳಿಸಿದ್ರು ಅಂತ. ಆ ಗರ್ಭಗುಡಿಯನ್ನು ಉಳಿಸಿ ಇವತ್ತು ಆ ಒಂದು ಅದ್ಭುತವಾದಂತಹ ಪವಾಡ ಇಲ್ಲಿ ನಡೆದಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಕಣ್ಣು ತೆರೆಸುವಂತಹ ಕೆಲಸ ಆಗಿದೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಶಿಷ್ಟರ ಪರಿಪಾಲನೆಯೂ ಕೂಡ ಆಗಬೇಕಾಗಿದೆ. ನ್ಯಾಯಸಮ್ಮತವಾದಂಥ ಒಂದು ಸಮಾಜ ನಿರ್ಮಾಣ ಆಗಬೇಕಾದ್ರೆ ಧರ್ಮದ ತಳಹದಿಯಲ್ಲಿ ಮಾತ್ರ ಸಾಧ್ಯ ಇದೆ. ಉಡುಪಿ ಶ್ರೀ ಪಲಿಮಾರು ಮಠದ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿ ಮತ್ತು ಉಡುಪಿ ಶ್ರೀ ಪೇಜಾವರ ಮಠದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಆಶೀರ್ವಚನಗೈದರು. ಧಾರ್ಮಿಕ ಕ್ಷೇತ್ರಗಳ ಅಭಿವೃದ್ಧಿಯಿಂದ ಧರ್ಮ ಪುನರುತ್ಥಾನ ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಚಲನಚಿತ್ರ ನಟಿ ಶಿಲ್ಪಾ ಶೆಟ್ಟಿ ತುಳುವಿನಲ್ಲಿ ಮಾತನಾಡಿ, ತಾನು ಈ ಕ್ಷೇತ್ರದ ಭಕ್ತೆ ಎಂದರು. ಕಟೀಲ್ದ ಉಲ್ಲದಿಂದ ಆಶೀರ್ವಾದ ಒಟ್ಟಿಗೆ ಅವು ಸಾಧ್ಯ ಆಗಿರಿ. ಐ ಹ್ಯಾವ್ ಲಾಟ್ ಆಫ್ ಫೇತ್ ಇನ್ ಕಟೀಲ್ದ ಉಲ್ಲಲ್ಲಿ ಅಂಡ್ ಐ ಆಮ್ ವೆರಿ ಪ್ರೌಡ್ ಮ್ಯಾಂಗ್ಳೂರಿಯನ್ ಅಂಡ್ ದಟ್ಸ್ ವೈ. ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ, ಸಂಸದ ನಳಿನ್ ಕುಮಾರ್ ಕಟೀಲ್ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು.